ಮಂಜೇಶ್ವರ ಕುನ್ನಿಲ್ ಜುಮ್ಮಾ ಮಸೀದಿ ಪರಿಸರದ ಮಂಜೇಶ್ವರ ಗ್ರಾಮ ಪಂಚಾಯತ್ನ 8ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಮಲ್ಲಕುದಿ ಮಖಾಮ್ ರಸ್ತೆಯಲ್ಲಿ ತಲೆ ಎತ್ತಿರುವ ಖಾಸಗಿ ವ್ಯಕ್ತಿಯೊಬ್ಬರ ಫ್ಲಾಟ್ವೊಂದರಿಂದ ಶೌಚಾಲಯದ ಮಲಿನ ನೀರನ್ನು ಸಾರ್ವಜನಿಕ ಸ್ಥಳಗಳಿಗೆ ಹರಿಯಬಿಡಲಾಗುತ್ತದೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಕಳೆದ 1 ವಾರಗಳಿಂದ ಮಲಿನ ಜಲ ನಿರಂತರವಾಗಿ ಸಾರ್ವಜನಿಕ ಸ್ಥಳಕ್ಕೆ ಹರಿದು ಬರುತ್ತಿದ್ದು, ಈ ಬಗ್ಗೆ ಕಟ್ಟಡ ಮಾಲೀಕರಲ್ಲಿ ಪರಿಸರವಾಸಿಗಳು ಇದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳುವಂತೆ ವಿನಂತಿಸಿಕೊಂಡರೂ ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿರುವುದಾಗಿ ಊರವರು ಹೇಳುತ್ತಿದ್ದಾರೆ. ಇದೀಗ ಪರಿಸರವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿಯನ್ನ ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಆರೋಗ್ಯಾಧಿಕಾರಿಗಳಿಗೂ ಮಾಹಿತಿ ನೀಡಿದ್ದು, ಆರೋಗ್ಯ ಇಲಾಖೆ ಇಂತಹ ವಿಷಯದಲ್ಲಿ ಯಾಕಾಗಿ ಮೌನ ವಹಿಸಿದೆ ಎನ್ನುವುದು ಸ್ಥಳೀಯರ ಪ್ರಶ್ನೆಯಾಗಿದೆ. ಈ ಪರಿಸರದಲ್ಲಿ 100ಕ್ಕಿಂತಲೂ ಮಿಕ್ಕ ಕುಟುಂಬಗಳು ವಾಸಿಸುತ್ತಿದ್ದು, ಎಲ್ಲರೂ ಇದೇ ದಾರಿಯಾಗಿ ನಡೆದುಕೊಂಡು ಹೋಗಬೇಕಾಗಿದೆ. ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುವುದಾಗಿ ಊರವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಡೀ ಡ್ರೈನೇಜ್ ಬ್ಲಾಕ್ ಆಗುന്നുണ്ട്. ಅದು ಇಡೀ ಪಿದೇವರೊಂದುಂಡು ಮುಂಜು ಆರಾಂಡು നല്ല ബിൽഡിംഗ് നല്ല വൈദ്യര് പഞ്ചായത്ത് തക്കളെല്ലാം വൈദ്യര് മെമ്പറിനൊക്കെയുള്ള വൈദ്യര് ಇಂಚೆ ಬಂತು ನಂದು ಪಬ್ಲಿಕ್ ತಕ್ಕಲಿಗೆ ಪೋರಾಪುಜಿ ರೋಡ್ ಇಡೀ ನಾದೊಂದುಂಡು ಕೊಂಚ ಪಂಚಾಯತ್ ಸೆಕ್ರೆಟರಿ ಇಲ್ಲ ಪಂಚಾಯತ್ ಮೆಂಬರ್ನಾಗಲಿ ಪೂರ ಸೇರಿ ಆಕ್ಷನ್ ರಿಪೋರ್ಟ್ ತೋಡಿಗೆಲ್ಲ ಬರ್ತದೆ. ಇಲ್ಲಿ ನಮಗೆ ಮನೆ ಹತ್ರಕ್ಕೆಲ್ಲ ಸ್ಮೆಲ್ ಬರ್ತದೆ, ಕೂತ್ಕೊಳ್ಳಿಕ್ಕಾಗುತ್ತಿಲ್ಲ. ಇಲ್ಲಿ ವ್ಯವಸ್ಥೆ ಒಂದು ಮಾಡಬೇಕು ಅದನ್ನು ಸರಿಯಾಗಿ ಬರದಾಗಿ. ಸರಿ 8ನೇ ವಾರ್ಡ್ ಅಂತ ಮಂಜೇಶ್ವರದಲ್ಲಿ.